guys, welcome back to my channel. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಲ್ವಾ? ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್ ಬ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ತುಂಬಾ ದಿನದಿಂದ ಈ ಒಂದು ವಿಡಿಯೋಗೆ ರಿಕ್ವೆಸ್ಟ್ ಬರ್ತಾ ಇತ್ತು. ಫೈನಲಿ ಇವತ್ತು ನಾನು ಈ ವಿಡಿಯೋನ ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ಸೊ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ವಿಡಿಯೋ ಟೈಟಲ್ ನೋಡ್ಬಿಟ್ಟು ನಿಮಗೆ ಗೊತ್ತಾಗಿರ್ಬೋದು ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಎಸ್, ಬೆಳ್ಳಿ ಫ್ಯಾಟ್ ಯಾವ ರೀತಿ ಕಡಿಮೆ ಮಾಡ್ಕೊಳ್ಳೋದು, ಯಾವ ರೀತಿ ಹೊಟ್ಟೆಯ ಬೊಜ್ಜನ್ನು ಯಾವ ರೀತಿ ಕರಗಿಸ್ಕೊಳ್ಬಹುದು ಅಂತ ತುಂಬಾ ದಿನದಿಂದ ನನಗೆ ರಿಕ್ವೆಸ್ಟ್ ಬರ್ತಾ ಇತ್ತು. ಸೊ ಒಂದ್ಸರ್ತಿ ಹೊಟ್ಟೆ ದಪ್ಪ ಆಗ್ತಾ ಬಂದ್ರೆ ಮತ್ತೆ ಅದನ್ನ ಕಂಟ್ರೋಲಿಗೆ ತರೋದು ತುಂಬಾನೇ ಕಷ್ಟ. ಸೊ ನಾನು ಡೆಲಿವರಿ ಆದ್ರೂ ಕೂಡ ತುಂಬಾನೇ ಸಣ್ಣ ಇದ್ದೀನಿ, ಏನು ಇದ್ರ ಸೀಕ್ರೆಟ್ ಏನು ಅಂತ ತುಂಬಾ ಜನರು ನನಗೆ ಮೆಸೇಜ್ ಮಾಡಿ ಕೇಳ್ತಾ ಇದ್ರು. ಸೊ ಫೈನಲಿ ಇವತ್ತು ನಿಮಗೋಸ್ಕರ ಈ ವಿಡಿಯೋನ ಮಾಡಲೇಬೇಕು ಅಂತ ಇವತ್ತು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ಡೆಲಿವರಿ ಆದ ನಂತರ ಯಾವ ರೀತಿ ಸಣ್ಣ ಆಗಿದ್ದೀನಿ ಅಂತ ಕೂಡ ನಾನು ನಿಮ್ಮ ಜೊತೆ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಸೊ ವಿಡಿಯೋನ ಯಾವುದೇ ರೀತಿಯಾಗಿ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಇದು ಡೆಲಿವರಿ ಆದವರು ಅಂತ ಮಾತ್ರ ಅಲ್ಲ, ಡೆಲಿವರಿ ಆಗದೇ ಇರೋ ಹುಡುಗಿರು ಅಥವಾ ಹುಡುಗರು, ಮೆನ್ ಆ್ಯಂಡ್ ವುಮೆನ್ ಬೋತ್ ಈ ನಾನು ಇವತ್ತು ಹೇಳುವಂತಹ ಈ ರೆಮಿಡಿನ ಖಂಡಿತವಾಗ್ಲೂ ಫಾಲೋ ಮಾಡಿ ಹೊಟ್ಟೆ ಬೊಜ್ಜನ್ನ ಖಂಡಿತವಾಗ್ಲೂ ನೀವು ಕಡಿಮೆ ಮಾಡ್ಕೊಳ್ಬಹುದು. ನಾನು ಯಾಕೆ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ ಅಂದ್ರೆ, ಕೆಲವರು ಏನಪ್ಪಾ ಮ್ಯಾಜಿಕ್ ಡ್ರಿಂಕ್ ಕೊನೆಯದಾಗಿ ವಿಡಿಯೋನ ಸ್ಕಿಪ್ ಮಾಡಿ ಆ ಡ್ರಿಂಕ್ ಯಾವ ರೀತಿ ಮಾಡೋದು ಅಂತ ನೋಡ್ತೀರಾ. ಬಟ್ ತಿನ್ನೋದು ಬೇಕಾಬಿಟ್ಟು ತಿನ್ಬಿಟ್ಟು ನಾನು ಡ್ರಿಂಕ್ನ ಮಾಡಿ ಕುಡಿತೀನಿ ಅಂತ ಹೇಳಿದ್ರೆ ಹೊಟ್ಟೆ ಬೊಜ್ಜನ್ನ ಖಂಡಿತವಾಗ್ಲೂ ಕರಗಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಾವು ತಿನ್ನೋ ಆಹಾರದಲ್ಲಿ ಕೂಡ ನಾವು ಸ್ವಲ್ಪ ವ್ಯತ್ಯಾಸನ ಮಾಡ್ಕೊಳ್ಬೇಕಾಗುತ್ತೆ. ರೆಡಿ ಟು ಈಟ್ ಫುಡ್ನ ಆದಷ್ಟು ಕಡಿಮೆ ಮಾಡಿ ಅಂತ ಕೇಳ್ಕೊತೀನಿ. ಇದಕ್ಕಿಂತ ಮುಂಚೆ ಕೂಡ ನಾನೊಂದು ವಿಡಿಯೋ ಮಾಡಿದಾಗ ಅದರಲ್ಲಿ ಕೂಡ ನಾನು ಸಾಕಷ್ಟು ಮಾಹಿತಿನ ಕೊಟ್ಟಿದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಆದಷ್ಟು ಜಂಕ್ ಫುಡ್ಗಳನ್ನ ಅವಾಯ್ಡ್ ಮಾಡಿ. ಕೋಕ್ ಆಗಿರ್ಬೋದು, ಇಂತಹ ಕೂಲ್ ಡ್ರಿಂಕ್ಸ್ ಆಗಿರ್ಬೋದು, ಅಥವಾ ಬರ್ಗರ್, ಪಿಜ್ಜಾ ಇಂತಹ ಫುಡ್ಗಳನ್ನ ಆದಷ್ಟು ಕಡಿಮೆ ಮಾಡಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ನಾವು ಯಾವುದಾದ್ರೂ ಡಯಟ್ ಪ್ಲಾನ್ ಮಾಡ್ತಾ ಇದ್ದೀವಿ ಅಂತ ಹೇಳೋವಾಗ ನಮ್ಮ ಫುಡ್ ಯಾವ ರೀತಿ ಇರುತ್ತೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಮ್ಮ ಫುಡ್ ಚಾರ್ಟ್ ಯಾವ ರೀತಿ ಇರಬೇಕು ಅಪ್ಪ ಅಂತ ಹೇಳೋದಾದರೆ, ಬೆಳಗಿನ ತಿಂಡಿ ಆದಷ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿದಂತಹ ತಿಂಡಿನ ಅವಾಯ್ಡ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಇದು ಡೆಲಿವರಿ ಆದವರು ಅಥವಾ ಡೆಲಿವರಿ ಆಗದೇ ಇರೋ ಹೆಂಗಸರು, ಹುಡುಗಿರು ಹಾಗೂ ಗಂಡಸರು ಎಲ್ಲರಿಗೂ ಕೂಡ ಅನ್ವಯ ಆಗುತ್ತೆ ಈ ಫುಡ್ ಚಾರ್ಟ್. ಬೆಳಗ್ಗೆ ಪೂರಿ ಆಗಿರ್ಬೋದು ಅಥವಾ ನಮ್ಮ ಮಂಗಳೂರು ಕಡೆ ಬನ್ಸ, ಅದರ ಬೋಂಡ, ಈ ಥರ ಎಲ್ಲ ಆದಷ್ಟು ಇಂತಹ ತಿಂಡಿಗಳನ್ನು ಅವಾಯ್ಡ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ದೋಸೆ ಆಗಿರ್ಬೋದು ಅಥವಾ ಇಡ್ಲಿ ಆಗಿರ್ಬೋದು, ಆಯಿಲ್ ತುಂಬಾ ಕಡಿಮೆ ಇರುವಂತಹ ತಿಂಡಿಗಳನ್ನು ತಿನ್ನಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಅಥವಾ ನಮ್ಮ ಮಂಗಳೂರು ಕಡೆ ಮಾಡ್ತಾರೆ ಪುಂಡಿ, ಗಟ್ಟಿ ಅಂತ ಇಂಥವೆಲ್ಲ ಏನಾಗುತ್ತೆ, ಹಬೆಯಲ್ಲಿ ಬೆಂದಂತಹ ಆಹಾರಗಳು ಇವೆಲ್ಲ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನಾನು ಜಾಸ್ತಿಯಾಗಿ ಇಂತಹ ಫುಡ್ನೇ ನಾನು ಬ್ರೇಕ್ಫಾಸ್ಟಿಗೆ ಪ್ರಿಫರ್ ಮಾಡ್ತೀನಿ. ಹಾಗೂ ನಾನು ಕೂಡ ಮಾಡೋದು ಇದನ್ನೇ. ಇಡ್ಲಿ ಆಗಿರ್ಬೋದು ಅಥವಾ ಕನ್ನಡದಲ್ಲಿ ಕಡುಬು ಅಂತ ಹೇಳ್ತಾರೆ, ಬಾಳೆ ಎಲೆಯಲ್ಲಿ ಮಾಡುವಂಥದ್ದು. ಈ ರೆಸಿಪಿ ಬೇಕಂತ ಹೇಳಿದ್ರೆ ಖಂಡಿತವಾಗ್ಲೂ ಹೇಳಿ, ನಾನು ನಿಮಗೋಸ್ಕರ ವಿಡಿಯೋನ ಮಾಡ್ತೀನಿ ಖಂಡಿತವಾಗ್ಲೂ. ಪುಂಡಿ ಆಗಿರ್ಬೋದು, ಇಂಥವೆಲ್ಲ ಕೂಡ ಒಂದು ಹಬೆಯಲ್ಲಿ ಬೇಯುವಂತಹ ಒಂದು ತಿನಿಸುಗಳು. ಇದನ್ನು ತಿಂದರೂ ಕೂಡ ಇದು 0 ಫ್ಯಾಟ್ ಅಂತ ಹೇಳ್ಬೋದು. ಇದರಲ್ಲಿ ಯಾವುದೇ ರೀತಿಯಾದಂತಹ ಫ್ಯಾಟ್ ಇರೋದಿಲ್ಲ. ಆಯಿಲ್ ಅಂತೂ ಇದಕ್ಕೆ ಸ್ವಲ್ಪನೂ ನಾವು ಆ್ಯಡ್ ಮಾಡೋ ಹಾಗೆ ಇಲ್ಲ ಅಂತ. ಇಂತಹ ಫುಡ್ಗಳನ್ನು ತಿಂದರೆ ಬೆಳಗ್ಗೆ ತುಂಬಾ ಉತ್ತಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ನಾನು ಹೆಚ್ಚಾಗಿ ಬೆಳಗ್ಗೆ ಸೇವಿಸೋದು ರಾಗಿ ಅಂಬ್ಲಿ. ರಾಗಿ ತಿಂದರೆ ತುಂಬಾ ಒಳ್ಳೆಯದು, ದೇಹಕ್ಕೆ ತಂಪು ಕೂಡ ಹೌದು, ಹಾಗೆ ಹೆಚ್ಚು ಪ್ರೋಟೀನ್ ಕೂಡ ಸಿಗುತ್ತೆ ನಮ್ಮ ದೇಹಕ್ಕೆ. ಆದಷ್ಟು ರಾಗಿ ಅಂಬ್ಲಿ ಕೂಡ ನಾವು ಬೆಳಗಿನ ಒಂದು ಉಪಹಾರದಲ್ಲಿ ನಾವು ಸೇವನೆ ಮಾಡಿ. ನೀವು ಫುಡ್ ಕರೆಕ್ಟಾಗಿ ಸೇವನೆ ಮಾಡಿದ್ರೆ, ಆಯಿಲ್ ಇಲ್ಲದೇ ಇರುವಂತಹ ಫುಡ್ ಹಾಗೂ ರೆಡಿ ಟು ಈಟ್ ಫುಡ್ ಇಂಥವುಗಳನ್ನ ಅವಾಯ್ಡ್ ಮಾಡಿ ನಾನಿವಾಗ ಹೇಳಿದಂಥ ಆಹಾರಗಳನ್ನು ಸೇವನೆ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಯಾವುದೇ ವ್ಯಾಯಾಮದ ಅಗತ್ಯ ಇರೋದಿಲ್ಲ. ಯಾವುದೇ ವ್ಯಾಯಾಮ ಮಾಡದೆ ನೀವು ಈಸಿಯಾಗಿ ನಿಮ್ಮ ತೂಕವನ್ನು ನೀವು ಕಡಿಮೆ ಮಾಡ್ಕೊಳ್ಬೋದು. ಹಾಗೆ ಮಧ್ಯಾಹ್ನದ ಊಟ ಕೂಡ ಹೌದು, ಹೆಚ್ಚಾಗಿ ಜೋಳ ರೊಟ್ಟಿ ಅಥವಾ ಚಪಾತಿ ಅಥವಾ ರಾಗಿ ಮುದ್ದೆ ಇದಿಷ್ಟನ್ನು ತಿನ್ನಿ. ಆಗಲ್ಲ ಅಂತ ಹೇಳಿದ್ರೆ ರೈಸ್ ತಿನ್ಬೋದು. ಅದ್ರ ಬದಲು ಎಣ್ಣೆಯಲ್ಲಿ ಕರಿದಂತಹ ಆಹಾರಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಡೆಲಿವರಿ ಆದಂತಹ ಮಹಿಳೆಯರಿಗೆ ಹೊಟ್ಟೆ ಬರುವಂಥದ್ದು ಸರ್ವೇ ಸಾಮಾನ್ಯ. ಯಾಕಂತ ಹೇಳಿದ್ರೆ 9 ತಿಂಗಳು ಪಾಪು ಹೊಟ್ಟೆಯಲ್ಲಿ ಇದ್ದು ಸಡನ್ ಆಗಿ ಪಾಪು ಹೊರಗಡೆ ಬಂದ ನಂತರ ಬೆಳ್ಳಿ ಫ್ಯಾಟ್ ಅಂತೂ ಅದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ನೀವು ಕೂಡ ಇಂತಹ ಒಂದು ಮೆಥಡನ್ನು ನಾನು ಇವಾಗ ಹೇಳಿದಂತಹ ಒಂದು ಫುಡ್ ಚಾರ್ಟ್ ಏನಿದೆ ಇಂಥವುಗಳನ್ನು ಫಾಲೋ ಮಾಡಿ. ಹಾಗೆ ಇವತ್ತು ನಾನು ತೋರಿಸುವಂತಹ ಒಂದು ಹೆಲ್ದಿ ಡ್ರಿಂಕ್, ಮ್ಯಾಜಿಕ್ ಡ್ರಿಂಕ್ ಅಂತಲೇ ಹೇಳ್ಬೋದು, ಇದನ್ನು ನೀವು ಖಂಡಿತವಾಗ್ಲೂ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಬೆಳ್ಳಿ ಫ್ಯಾಟ್ನ ಆದಷ್ಟು ನಾವು ಕಂಟ್ರೋಲ್ಗೆ ತಗೊಂಬರ್ಬೋದು. ಮತ್ತೊಂದು ವಿಷಯ, ಡೆಲಿವರಿ ಆದಂತಹ ಮಹಿಳೆಯರಿಗೆ ಡೆಲಿವರಿ ಆದ ಕ್ಷಣದಿಂದ ನೀವು ಯಾವ ಥರ ಆಹಾರನ ಸೇವಿಸ್ತೀರಿ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಕೊನೆ ವಿಡಿಯೋದಲ್ಲೂ ವೆಯ್ಟ್ ಲಾಸ್ ಬಗ್ಗೆ ಕೊನೆ ವಿಡಿಯೋದ ಮಾಡಿದಾಗಲೂ ನಾನು ಹೇಳಿದ್ದೆ, ನಾನು ಡೆಲಿವರಿ ಆದಾಗ ನನ್ನ ಫುಡ್ ಚಾರ್ಟ್ ಹೇಗಿತ್ತು ಅಂತ. 3 ತಿಂಗಳು ಬರೀ ಉಪ್ಪಿನಕಾಯಲ್ಲೇ ಊಟ ಮಾಡಿದ್ದೀನಿ ನಾನು. ಅದು ಬಿಟ್ಟರೆ ಸುವರ್ಣಗೆಡ್ಡೆ ಇಲ್ಲಾಂತ ಹೇಳಿದರೆ ಬೀಟ್ರೂಟ್ ಇಂಥವುಗಳನ್ನು ಮಾತ್ರ ಕೊಡ್ತಾಯಿದ್ರು. ಅದು ಆಯಿಲ್ ಹಾಕಿ ಫ್ರೈ ಮಾಡ್ತಾ ಇರಲಿಲ್ಲ.
ಬರೀ ಸ್ವಲ್ಪ ಉಪ್ಪು ಮೆಣಸು ಹಾಕಿ ನನಗೆ ಬೇಯಿಸಿ ಕೊಡ್ತಾ ಇದ್ರು. ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಡೆಲಿವರಿ ಆದ ನಂತರ ನಮ್ಮ ಫುಡ್ ಯಾವ ರೀತಿ ಇರುತ್ತೆ ಅಂತ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅವಾಗ ನಾವು ಕೇರ್ಲೆಸ್ ಮಾಡಿದ್ವಿ ಅಂತ ಹೇಳಿದ್ರೆ ಬಾಯಿಗೆ ರುಚಿ ಬೇಕು, ಅವಾಗ ಏನಿಲ್ಲ ಅಂದ್ರೂ ತಿನ್ನೋಕೆ ತುಂಬಾ ಆಸೆ ಆಗ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ಏನೂ ಕೊಡಲ್ಲ ಮನೆಯಲ್ಲಿ, ತುಂಬಾನೇ ಆಸೆ ಆಗ್ತಾ ಇರುತ್ತೆ. ಏನಾದರೂ ನಾವು ಫಿಶ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಅಥವಾ ಆಯಿಲಲ್ಲಿ ತುಪ್ಪದಲ್ಲಿ ಫ್ರೈ ಮಾಡಿದಂತಹ ಆಹಾರಗಳನ್ನು ನಾವು ಅವಾಗ ಹೆಚ್ಚಾಗಿ ಸೇವನೆ ಮಾಡಿದ್ವಿ ಅಂತ ಹೇಳಿದ್ರೆ ದಪ್ಪ ಆಗ್ತಾನೆ ಬರ್ತೀವಿ ನಾವು. ನಮ್ಮ ಒಂದು ಬಾಡಿನ ನಮಗೆ ಕಂಟ್ರೋಲಿಗೆ ತರಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೋಸ್ಕರ ಡೆಲಿವರಿ ಆದಾಗ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಾವು ಯಾವ ರೀತಿ ತಿಂತೀವಿ ಅನ್ನೋದು. ನನ್ನ ಫುಡ್ ಚಾರ್ಟ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಬೆಳಗ್ಗೆ ಕಡುಬು ಅಥವಾ ಪುಂಡಿ ಅಂತ ಹೇಳ್ತಾರೆ ನಮ್ಮ ಕಡೆಯಲ್ಲಿ, ಅದಕ್ಕೂ ಕಡುಬು ಅಂತಾನೆ ಹೇಳ್ತಾರೆ. ನಾನು ಪ್ರತಿಯೊಂದು ರೆಸಿಪಿ ಕೂಡ ಹಾಕ್ತೀನಿ, ಬೇಕು ಅನ್ನೋರು ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ತಿಳಿಸಿ. ಆ ಥರ ತಿಂತೀನಿ. ಇಡ್ಲಿ ತಿಂತೀನಿ, ದೋಸೆ ಹೆಚ್ಚಾಗಿ ಕಡಿಮೆ, ಇಲ್ಲ ಅಂತ ಹೇಳಿದ್ರೆ ಹೆಚ್ಚಾಗಿ ರಾಗಿ ಅಂಬ್ಲಿ ಇಲ್ಲ ಅಂತ ಹೇಳಿದ್ರೆ ಬರೀ ಫ್ರೂಟ್ಸ್ ತಿಂತೀನಿ. ಫ್ರೂಟ್ಸ್ ಜೊತೆ ಒಂದು ಕಷಾಯ ಕುಡಿತೀನಿ. ಕಷಾಯದ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಯಾರಿಗೆಲ್ಲ ಬೇಕು ನೀವು ಆ ವಿಡಿಯೋನ ಕೂಡ ನೀವು ನೋಡ್ಬೋದು. ಅದೇ ರೀತಿಯಾಗಿ ಮಧ್ಯಾಹ್ನದ ಊಟ ಮುದ್ದೆ, ಇಲ್ಲ ಅಂತ ಹೇಳಿದ್ರೆ ಚಪಾತಿ ಅಥವಾ ಜೋಳದ ರೊಟ್ಟಿ ಅಂತ ಹೇಳಿದ್ರೆ ಸ್ವಲ್ಪ ಅನ್ನ. ನಮ್ಮ ಮಂಗಳೂರು ರೈಸ್ ಕುಚ್ಚಲಕ್ಕಿನ ನಾನು ಯೂಸ್ ಮಾಡ್ತೀನಿ, ವೈಟ್ ರೈಸ್ ತಿನ್ನಲ್ಲ. ಸೊ ಇನ್ನು ರಾತ್ರಿ ಸ್ವಲ್ಪ ಊಟ, ಇಲ್ಲ ಅಂತ ಹೇಳಿದ್ರೆ ಬರೀ ಫ್ರೂಟ್ಸ್ ತಿಂದು ಹಾಲು ಕುಡಿದು ಮಲ್ಕೋತೀನಿ. ಇಷ್ಟೇ ನಾನು ಮಾಡುವಂಥದ್ದು. ಬೇಕಾಬಿಟ್ಟು ತಿನ್ನಲ್ಲ. ಚಿಕನ್ ತಿಂತೀನಿ, ತಿನ್ನಲ್ಲ ಅಂತ ಹೇಳಲ್ಲ, ನನಗೆ ತುಂಬಾನೇ ಇಷ್ಟ ಚಿಕನ್. ಆದರೆ ಅದಕ್ಕೊಂದು ಲಿಮಿಟ್ ಇದೆ, ಸ್ವಲ್ಪನೇ ತಿನ್ನಬೇಕು. ಚಿಕನ್ಗಿಂತಲೂ ಫಿಶ್ ಅಂತ ಹೇಳಿದ್ರೆ ನನಗೆ ತುಂಬಾನೇ ಇಷ್ಟ. ಉಡುಪಿ ಹುಡುಗಿಯಾಗಿ ಮೀನು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಏನು, ನನಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕೊಟ್ಟರು ನಾನು ಮೀನನ್ನ ತಿಂತೀನಿ. ನನಗೆ ಅಷ್ಟೊಂದು ಇಷ್ಟ ಮೀನು. ಮೀನಲ್ಲಿ ತುಂಬಾನೇ ಪ್ರೋಟೀನ್ ಇರುತ್ತೆ, ಮೀನು ನೀವು ತಿನ್ಬೋದು. ಇಷ್ಟು ತಿಳ್ಕೊಂಡ್ರಲ್ಲ, ಇವಾಗ ಮ್ಯಾಜಿಕ್ ಡ್ರಿಂಕ್ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಬೇಕು. ನೀವು ಇದನ್ನ ಬ್ರೇಕ್ಫಾಸ್ಟ್ ಎಲ್ಲ ತಿಂದಾದ ನಂತರ ಕುಡಿಯೋದಲ್ಲ, ಬೆಳಗ್ಗೆ ಖಾಲಿ ಹೊಟ್ಟೆಗೆ ನೀವು ಇದನ್ನ ಕುಡಿಬೇಕು. ಕುಡ್ದಾದ ನಂತರ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಿಟ್ಟು ನೀವು ಬ್ರೇಕ್ಫಾಸ್ಟ್ನ ಮಾಡ್ಬೋದು. ಮತ್ತೆ ನೀವು ತಡ ಮಾಡೋದು ಅದನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ ಬನ್ನಿ. ಈ ಮ್ಯಾಜಿಕ್ ಡ್ರಿಂಕ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಇಲ್ಲಿ ನಾನು ನೀರಿಗೆ ಕಾಮಕಸ್ತೂರಿ ಬೀಜನ ಹಾಕ್ತಾ ಇದ್ದೀನಿ. ಅಂದರೆ ಇದಕ್ಕೆ ಸಬ್ಜಾ ಸೀಡ್ಸ್ ಅಂತ ಕೂಡ ಕರೀತಾರೆ. ಇದು ಎಲ್ಲ ಗ್ರಾಸರಿ ಶಾಪ್ಗಳಲ್ಲೂ ನಿಮಗೆ ಸಿಗುತ್ತೆ, ಅಥವಾ ಡಿಮಾರ್ಟಲ್ಲಿ ಎಲ್ಲಿ ಕೂಡ ಇದು ನಿಮಗೆ ಸಿಗುತ್ತೆ. ಡಿಮಾರ್ಟಲ್ಲಿ ಅಂದರೆ ಸಬ್ಜಾ ಸೀಡ್ಸ್ ಅಂತ ಅದರಲ್ಲೇ ಬರೆದಿರ್ತಾರೆ, ನೀವು ಇದನ್ನು ಚೆಕ್ ಮಾಡ್ಕೊಳ್ಬೋದು. ಇದು ನೀರಿಗೆ ಹಾಕಿದ ತಕ್ಷಣ ಒಂದು 5-10 ನಿಮಿಷದೊಳಗಡೆ ಇದು ದಪ್ಪ ಆಗ್ತಾ ಬರುತ್ತೆ. ಇಲ್ಲಿ ನಾನು ನೀರು ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ನೀರಿಗೆ ಒಂದು ಎಲೆ ಹಾಕ್ತಾ ಇದ್ದೀನಿ, ಅಂದರೆ ಇದು ಪಲಾವ್ ಎಲೆ. ಒಂದು ಎಲೆ ಹಾಕಿದ್ರೆ ಸಾಕಾಗುತ್ತೆ. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು, ನೀರು ಚೆನ್ನಾಗಿ ಕುದಿಬೇಕು. ಇವಾಗ ನೋಡ್ತಾ ಇದ್ದೀರಲ್ವ, ನೀರು ಚೆನ್ನಾಗಿ ಕುದೀತಾ ಇದೆ. ಚೆನ್ನಾಗಿ ನೀರು ಕುದ್ದಾದ ನಂತರ ಇದನ್ನು ಆಫ್ ಮಾಡ್ಕೊಳ್ಳೋಣ. ಇದು ಬಿಸಿಯಾಗಿಯೇ ಕುಡಿಬೇಕು, ತಣ್ಣಗಾದ ನಂತರ ಇದನ್ನು ಕುಡಿಬಾರ್ದು. ಖಾಲಿ ಹೊಟ್ಟೆಗೆ ಬೆಳಗ್ಗೆ ನಾವು ಎದ್ದ ತಕ್ಷಣ ಇದನ್ನು ಮಾಡ್ಕೊಂಡು ಕುಡಿಬೇಕು. ಇವಾಗ ಒಂದು ಗ್ಲಾಸ್ಗೆ ನಾವು ಅವಾಗ ಸಬ್ಜಾ ಸೀಡ್ಸ್ನ ಅಂದರೆ ಕಾಮಕಸ್ತೂರಿನ ನೆನೆ ಹಾಕಿದ್ವಲ್ಲ, ಇದು ಇವಾಗ ದಪ್ಪ ಆಗಿದೆ, ನೀವು ನೋಡ್ತಾ ಇದ್ದೀರಲ್ವ. ಇದನ್ನು ನೀರಿಗೆ ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೇ ಬಿಸಿ ನೀರು, ನಾವಿವಾಗ ಬಿಸಿ ಮಾಡಿದಂತಹ ನೀರನ್ನ ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಲೈಮ್ ಜ್ಯೂಸ್ ಅಂದರೆ ನಿಂಬೆ ಹಣ್ಣಿನ ರಸನ ಹಾಕ್ತಾ ಇದ್ದೀನಿ. ಇದಕ್ಕೆ ನೀವು ಜೇನುತುಪ್ಪ ಕೂಡ ಹಾಕ್ಕೊಳ್ಬೋದು, ಹನಿ ಕೂಡ ಹಾಕ್ಕೊಳ್ಬೋದು. ಆಪ್ಷನಲ್, ಹಾಕ್ಕೊಳ್ಳೋದಿದ್ರೆ ಹಾಕ್ಕೊಳ್ಬೋದು, ಇಲ್ಲ ಅಂತ ಹೇಳಿದ್ರೆ ಬೇಡ, ನೀವು ಹಾಗೇನೆ ಇದನ್ನು ಕುಡಿಬೋದು. ಎಸ್ ಗೈಸ್, ನೋಡಿದ್ರಲ್ವಾ, ಇದೇ ರೀತಿಯಾಗಿ ಬಿಸಿಯಾಗಿ ಖಾಲಿ ಹೊಟ್ಟೆಗೆ ಕುಡಿಬೇಕು, ತಣ್ಣಗಾದ ನಂತರ ಅಲ್ಲ. ಬಿಸಿ ಇರೋವಾಗಲೇ ಖಾಲಿ ಹೊಟ್ಟೆಯಲ್ಲಿ ಇದನ್ನು ನೀವು ಕುಡಿಬೇಕು. ಇದು ಸೊಂಟ ಸುತ್ತ ಇರುವಂತಹ ಬೊಜ್ಜು ಹಾಗೂ ನಮ್ಮ ಹೊಟ್ಟೆಯಲ್ಲಿರುವಂತಹ ಬೊಜ್ಜು ಎಲ್ಲವನ್ನು ಕೂಡ ಬರ್ನ್ ಮಾಡುತ್ತೆ. ನೀವು ಕೇಳ್ತಾ ಇದ್ರಿ ಸೊಂಟ ಬೊಜ್ಜು ಹಾಗೂ ಹೊಟ್ಟೆಯಲ್ಲಿರುವ ಬೊಜ್ಜನ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂತ. ಇವತ್ತಿನ ನಾನು ಹೇಳಿರುವಂತಹ ರೆಮಿಡಿನ ಖಂಡಿತವಾಗ್ಲೂ ಇದನ್ನ ನೀವು ಫಾಲೋ ಮಾಡಿ, ಖಂಡಿತವಾಗ್ಲೂ ಬೆಲ್ಲಿ ಫ್ಯಾಟ್ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಇವತ್ತಿನ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಉಪಯುಕ್ತ ಆಯಿತು ಅಂತ ಅನ್ಕೋತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು, ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಯಿತು, ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನನಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನನ್ನ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ನನ್ನ ವಿಡಿಯೋನ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ಗಳಲ್ಲಿ ವಿಡಿಯೋಗಳನ್ನು ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.